ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಫೋಕಸ್ ಕನ್ನಡ ನ್ಯೂಸ್. ನಾನು ನಿಮ್ಮ ಹನುಮಂತ ಐಹೊಳೆ. ಸ್ನೇಹಿತರೆ, ರಕ್ತದಾನ ಮಹಾದಾನ, ಅನ್ನದಾನ ದೈವತ್ವದ ದಾನ, ಅದೇ ರೀತಿ ನೇತ್ರದಾನವು ಕೂಡ ಜಗತ್ತಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು. ಯಾಕಂದರೆ ಒಬ್ಬ ವ್ಯಕ್ತಿ ಜೀವಂತವಾಗಿರುವಾಗಲೇ ತನ್ನ ಮರಣಾನಂತರ ನೇತ್ರದಾನವನ್ನು ಮಾಡಿ ಹಲವಾರು ಅಂಧರಿಗೆ ಬೆಳಕಾಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾನೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಮೀನಗಢದಲ್ಲಿ ಬರ್ತಕ್ಕಂತಹ BG ರೋಡ್, MG ರೋಡ್, ಮಾರ್ಕೆಟ್ ರೋಡ್, ಹೀಗೆ ಇನ್ನಿತರ ವಿವಿಧ ಪ್ರದೇಶಗಳಲ್ಲಿರ್ತಕ್ಕಂತಹ ಯುವಕರ ತಂಡವೊಂದು ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ನೇತ್ರದಾನವನ್ನು ಮಾಡಿ ಎಲ್ಲ ಜನರಿಗೆ ಸ್ಫೂರ್ತಿದಾಯಕವಾಗ್ತಕ್ಕಂಥ ಒಂದು ನಡೆಯನ್ನು ತೋರಿರ್ತಕ್ಕಂಥದ್ದು. ಈಗ ನಾನು ಇರ್ತಕ್ಕಂಥದ್ದು ಅಮೀನಗಢದ ಬಸವೇಶ್ವರ ನಗರದ ಯುವಕರ ತಂಡದೊಂದಿಗೆ. ಇಲ್ಲಿರ್ತಕ್ಕಂಥ ಯುವಕರನ್ನು ಮಾತಾಡ್ಸೋಣ. ಯಾರ ಸ್ಫೂರ್ತಿಯಿಂದ ಪ್ರೇರಣಾದಾಯಕವಾಗಿ ಇವರು ನೇತ್ರದಾನವನ್ನು ಮಾಡಿದರು ಹಾಗೂ ನೇತ್ರದಾನದ ಪ್ರಾಮುಖ್ಯತೆಯನ್ನು ಇವ್ರ ಮೂಲಕ ನಮ್ಮ ವೀಕ್ಷಕರಿಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬನ್ನಿ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಮಾಂತೇಶ್ ಸರ್. ಸರ್, ಈಗ ನೀವು ನೇತ್ರದಾನವನ್ನು ಮಾಡ್ತಾ ಇದ್ರಲ್ಲ ಸರ್, ಇದಕ್ಕೆ ಸ್ಫೂರ್ತಿ ಯಾರು ಸರ್? ಯಾರ ಪ್ರೇರಣೆಯಿಂದ ನೀವು ನೇತ್ರದಾನವನ್ನು ಮಾಡಿದ್ರಿ? ಇದಕ್ಕೆ ಸ್ಫೂರ್ತಿ ಅಂದರೆ ನಮಗೆ ಡಾಕ್ಟರ್ ಅಪ್ಪು ಅವ್ರು ಸರ್. ಅಪ್ಪು ಸರ್ ನಮಗೆ ಇದಕ್ಕೆಲ್ಲ ಸ್ಫೂರ್ತಿ. ಅವರಿಂದ ನಾವು ಇದನ್ನು ಪ್ರೇರಣೆ ತಗೊಂಡು ನಾವು ನೇತ್ರದಾನಕ್ಕೆ ಅಡಿಪಾಯ ಹಾಕಿದ್ದೀವಿ. ಇದಕ್ಕೆ ಈಗ ನೇತ್ರದಾನವನ್ನು ಮಾಡುವಲ್ಲಿ ಈಗ ಇರ್ತಕ್ಕಂಥ ಎಲ್ಲ ಯುವಕರನ್ನು ಮತ್ತು ಇರ್ತಕ್ಕಂಥ ಎಷ್ಟೋ ಜನ ಮಹಿಳೆಯರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಸರ್. ಈ ಎಲ್ಲರ ಮನಸ್ಸನ್ನು ಒಲಗಿಸುವಲ್ಲಿ ಯಾವ ರೀತಿಯಾಗಿ ನೀವು ತೊಡಗಿಸ್ಕೊಂಡ್ರಿ ಸರ್? ನಾವು ಅವರು ಮರಣಾನಂತರ ಒಂದು 2 ಫಂಕ್ಷನ್ ಮಾಡಿದ್ವಿ ನಮ್ಮ ಊರಲ್ಲಿ. ಹಾಂ ಸರ್. ಆ ಫಂಕ್ಷನ್ ತರುವಾಯ ಕೆಲವಷ್ಟಿಗೆ ಅದನ್ನು ಪ್ರೇರಣೆ ಕೊಂಡು ನಮ್ಮ ನೋಡಿ ಕೆಲವು ಜನ ಅವರು ಪ್ರೇರಣೆ ಕೊಂಡ್ರು, ನೇತ್ರದಾನ ಮಾಡಿದರು. ಎಸ್. ಈಗ ಅಪ್ಪು ಅವರ ಜನ್ಮ ದಿನೋತ್ಸವದ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ನಾವು ನೇತ್ರದಾನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಪೇಕ್ಷೆಯನ್ನು ಇಲ್ಲಿ ಇರ್ತಕ್ಕಂಥ ಜನರು ಹೊಂದಿದ್ರು. ಸೊ ಅದರಿಂದ ಏನು ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ನೇತ್ರದಾನ ಮಾಡಿ ಅಂಧರಿಗೆ ಬೆಳಕಾಗ್ತಕ್ಕಂಥ ಒಂದು ಶಪಥವನ್ನು ಮಾಡಿ ಇವತ್ತಿಗೆ ಸುಮಾರು 100ಕ್ಕಿಂತ ಹೆಚ್ಚು ಜನ ಅಮೀನಗಢದಲ್ಲಿ ನೇತ್ರದಾನವನ್ನು ಮಾಡಿರ್ತಕ್ಕಂಥದ್ದು ಕಾಣ್ಬೋದು. ಈಗ ನಾವು ಮುಂದಿರ್ತಕ್ಕಂಥ ನೆಕ್ಸ್ಟ್ ಸರ್, ನಿಮ್ಮ ಹೆಸರೇನು ಸರ್? ಸರ್ ಈರಣ್ಣ ಅಂತೇಳಿ. ಈರಣ್ಣ ಸರ್. ಸರ್, ನೀವು ಈಗ ನೇತ್ರದಾನವನ್ನು ಮಾಡುವಲ್ಲಿ ಯಾವ ರೀತಿಯಾಗಿ ತೊಡಗಿಸ್ಕೊಳ್ಳುತ್ತಾ ಪ್ರಯತ್ನ ಮಾಡಿದ್ರಿ ಸರ್? ಸರ್, ಇದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ನಮ್ಗೆ ಇಲ್ಲದ ಒಂದು ನೋವು ವ್ಯಕ್ತವಾಯಿತು. ಅದೇ ಕಾರಣದಿಂದ ಅವತ್ತಿನ ದಿನ ಒಂದು ಉನ್ನತವಾದ ಒಂದು ಫಂಕ್ಷನನ್ನು ಏರ್ಪಾಡು ಮಾಡಿ ಹಲವಾರು ಜನಕ್ಕೆ ಅನ್ನ ಪ್ರಸಾದವನ್ನು ಮಾಡಿ ಆನಂತರ ಈಗ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಒಂದು ಏನು ತಿಳಿ ಹೇಳಿ ಹೋಗಿದ್ದಾರಪ್ಪ ಅಂತಂದರು, ಮನುಷ್ಯ ಇದ್ದಾಗ ಏನು ಗಳಿಸ್ತಾನೆ ಅನ್ನೋದು ಮುಖ್ಯ ಅಲ್ಲ, ಹೋದ ಮೇಲೆ ಅವನ ಹೆಸರು ಯಾವ ರೀತಿ ಉನ್ನತವಾಗಿ ಬೆಳೀತೈತಿ ಅನ್ನೋ ಒಂದು ಪಾಠವನ್ನು ನಮ್ಮ ಯುವಕರ ಹೃದಯದಲ್ಲೆಲ್ಲ ತುಂಬಿದವರು ನಮ್ಮ ಅಪ್ಪು ಸರ್. ಅದಕ್ಕೆ ಅಪ್ಪು ಅವ್ರಿಗೆ ಅದೇ ರೀತಿಯಾಗಿ ನಾವು ಅವತ್ತಿನ ಒಂದು ನಿರ್ಧಾರವನ್ನು ಮಾಡಿ ಕೇವಲ ಬರೀ ಯುವಕರಷ್ಟೇ ಅಲ್ಲ, ಹೆಣ್ಣುಮಕ್ಕಳು ಸಹಿತ ನೇತ್ರದಾನ ಮಾಡಲು ಎಲ್ಲರೂ ಮುಂದಾದರು. ಅದರ ಸಲುವಾಗಿ ನಾವೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ನೇತ್ರದಾನ ಮಾಡಲು ಎಲ್ಲರೂ ನಾವು ಸಿದ್ಧರಿದ್ದೇವೆ. ಸರ್, ಇವಾಗ ನೇತ್ರದಾನ ಮಾಡ್ಬೇಕಪ್ಪ ಅಂದ್ರೆ ಗ್ರಾಮೀಣ ವಿಭಾಗದ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಕಡೆ ಏನು ಮಾಡ್ತಾರಪ್ಪ ಅಂದ್ರೆ ಹಿಂಜರಿತಾ ಇರ್ತಾರೆ, ಹೆದರ್ತಾ ಇರ್ತಾರೆ. ಬಟ್ ಅವರಲ್ಲಿ ಇರ್ತಕ್ಕಂಥ ಹಿಂಜರಿಕೆಯನ್ನು ಯಾವ ರೀತಿಯಾಗಿ ನೀವು ಹೊರದು ಹಾಕ್ತಕ್ಕಂಥ ಕೆಲಸ ಮಾಡಿದ್ರಿ, ಅದನ್ನು ಹೊರಗೆ ದೊಡಗಿರ್ತಕ್ಕಂಥ ಕೆಲಸ ಮಾಡಿದ್ರಿ? ಇದಕ್ಕೆ ನಾವು ಅನ್ನೋದಕ್ಕಿಂತ ನಮ್ಮ ಅಪ್ಪವರು ಕೊಟ್ಟಂಥ ಒಂದು ಪ್ರೇರೇಪಣೆ, ಅವರು ತುಂಬಿದಂಥ ಒಂದು ಯಾವ ರೀತಿ ದಾನ ಮಾಡಬೇಕು, ನಾನು ಮನುಷ್ಯ ಹೋದ ಮೇಲೂ ಜನರು ನನ್ನ ಮನದಲ್ಲಿ ಯಾವ ರೀತಿ ನೆನಪಿಟ್ಕೋಬೇಕು, ಇದ್ದಾಗ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನಾನು ಸತ್ತ ಮೇಲೆ ನನ್ನಲ್ಲಿರ್ತಕ್ಕಂಥ ಒಂದು ಅಂಗ, ಒಂದು ಭಾಗ ಯಾರಿಗಾರು ಒಬ್ಬ ಬಡ ಜನರಿಗೆ ಅಥವಾ ಅಂಗವಿಕಲರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ನಾವು ಡೊನೇಟ್ ಮಾಡಲಿಕ್ಕೆ ಎಲ್ಲರಿಗೂ ಪ್ರೇರೇಪಣೆ ಮಾಡಿದ್ದೀವಿ. ಹಾಂ ಸರ್. ವೀಕ್ಷಕರೇ, ನೀವು ಕೇಳ್ತಾ ಇರ್ಬೋದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿಯಾಗಿ ಸತ್ತ ನಂತರ ತಮ್ಮ ನೇತ್ರದಾನ ಮಾಡಿ ತಮ್ಮ 2 ಕಣ್ಣುಗಳಿಂದ 4 ಜನರಿಗೆ ಬೆಳಕಾಗ್ತಕ್ಕಂಥ ಒಂದು ಕೆಲಸ ಮಾಡಿದರು. ಅದೇ ರೀತಿ ನಾವು ಕೂಡ ನಮ್ಮ ಮರಣಾನಂತರ ಮತ್ತೊಬ್ಬರಿಗೆ ಅನುಕೂಲಕಾರಿಯಾಗಿರುವಂತೆ ನಮ್ಮಲ್ಲಿ ಇರ್ತಕ್ಕಂಥ ಅಂಗವನ್ನು ದಾನ ಮಾಡೋದ್ರ ಮೂಲಕ ಅವರ ಬಾಳಿಗೂ ಕೂಡ ಬೆಳಕಾಗ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಅಪ್ಪು ಅಭಿಮಾನಿ ಅವರು ಹೇಳಿದರು. ಈಗ ಮುಂದೆ ಕೇಳೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ. ಸರ್, ಈಗ ನೇತ್ರದಾನ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಕಡೆ ನಾವು ಮೌಢ್ಯಗಳನ್ನು ನೋಡ್ತಾ ಹೋಗ್ತೀವಿ ಸರ್. ಇಲ್ಲ, ಈ ದೇಹ ಭೂಮಿಗೆ ಹೇಗೆ ಬಂತು ಹಾಗೆ ಯಾವುದೇ ಅಂಗಾಂಗಗಳ ಕುಂಠಿತವಾಗದೆ, ಕೊರತೆ ಇಲ್ಲದೇನೆ, ಯಾವುದೇ ರೀತಿಯಲ್ಲೂ ಕೂಡ ಲೋಪದೋಷಗಳಿಲ್ಲದೇನೆ ದೇಹ ಹೇಗೆ ಬಂತು ಹಾಗೆ ನಾವು ಮಣ್ಣಾಗಿಲ್ಲಿ ಸೇರಬೇಕು ಅಂತಕ್ಕಂಥ ಒಂದು ಮೌಢ್ಯಗಳು ಇರ್ತಾವೆ ಸರ್. ಬಟ್ ಈ ಮೌಢ್ಯಗಳು ಇವತ್ತಿನ ಜನರಲ್ಲಿ ಏನು ಮಾಡ್ತಾ ಇದ್ದಾವಪ್ಪ ಅಂದ್ರೆ ಸರ್, ಈಗ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಪುಣ್ಯ ಕಾರ್ಯಗಳನ್ನು ತಡೆಗಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾವೆ ಸರ್. ಬಟ್ ನೀವು ಈ ನೇತ್ರದಾನ ಮಾಡುವಲ್ಲಿ ಯಾವ ರೀತಿಯಾಗಿ ನಿಮ್ಮನ್ನು ತೊಡಗಿಸ್ಕೊಂಡ್ರಿ ಸರ್? ಈ ನೇತ್ರದಾನ ಮಾಡ್ಬೇಕಂದ್ರೆ ನಮ್ಮ ಕಡೆ ಮೊದಲು ಆತ್ಮಸ್ಥೈರ್ಯ ಅನ್ನೋದು ಭಾಳ ಬೇಕಾಗುತ್ತೆ. ಹೆಂಗಂದ್ರೆ ದೇಹಕ್ಕೆ ಸಾವಿರುತ್ತೆ, ಆತ್ಮಕ್ಕೆ ಸಾವಿರಂಗಿಲ್ಲ. ಅದೇ ಮಾತನ್ನು ಪ್ರೂವ್ ಮಾಡಿದವರು ಪುನೀತ್ ರಾಜ್ಕುಮಾರ್ ಅವರು. ಅವ್ರು ಹಾಕಿಕೊಟ್ಟಂಥ ದಾರಿ ಒಳಗನ ನಾವು ಹೋಗ್ತೀವಿ. ಅಷ್ಟೇ, ಇಷ್ಟು ಹೇಳಕ್ಕೆ ನಾನು 2 ಮಾತು ಹೇಳಿ ಮುಗಿಸ್ತೀನಿ. ವೀಕ್ಷಕರೇ, ನೀವು ನೋಡ್ಬೋದು, ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಯಾವ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವದ ಮೂಲಕ ಇಡೀ
ನಾಡಿನಾದ್ಯಂತ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ದೇವರು ಅನಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಇವತ್ತಿಗೆ ಅಪ್ಪು ಅವರನ್ನು ಗುರುತಿಸಬೇಕಾದ್ರೆ ದೇವ್ರಂತ ಹೇಳ್ಬಿಟ್ಟು ಗುರುತಿಸ್ತಕ್ಕಂಥದ್ದು ನಾವೀಗ ರಾಜ್ಯಾದ್ಯಂತ ಯಾಕೋ ಇಡೀ ಜಗತ್ತಿನಾದ್ಯಂತ ಕಾಣ್ಬೋದು. ಒಂದು ಮಾತನ್ನು ದೊಡ್ಡವರು ಹೇಳಿರ್ತಕ್ಕಂಥದ್ದು ನಮಗೆ ಇಲ್ಲಿ ಗಮನಕ್ಕೆ ಬರುತ್ತೆ. ಭೂಮಿಗೆ ಬರ್ತಾ ಇರಬೇಕಾದ್ರೆ ನೀನು ಅಳುತ್ತಾ ಭೂಮಿಗೆ ಬಂದೆ, ಆದರೆ ನಿನ್ನ ಕಳಿಸ್ತಾ ಇರಬೇಕಾದ್ರೆ ಇಡೀ ಜಗತ್ತೇ ನಿನ್ನನ್ನು ಕಂಡು ಅಳುವಂತೆ ಮಾಡಿ ಏನು ಮಾಡು ಮುಂದೆ ಹೋಗುವಂತಕ್ಕಂಥ ಒಂದು ಮಾತನ್ನು ಪೂರ್ವಜರು ಹೇಳಿದರು. ಸೊ ಇವಾಗ ಪುನೀತ್ ರಾಜ್ಕುಮಾರ್ ಅವರ ಪ್ರೇರಣೆಯಿಂದ ಇಲ್ಲಿ ಅಮೀನ್ಗಢದ ಸುಮಾರು 100 ಯುವಕರು ಸಾಕಷ್ಟು ಜನರು ನೇತ್ರದಾನ ಮಾಡಿರ್ತಕ್ಕಂಥದ್ದು ಇಲ್ಲಿ ಕಾಣ್ಬೋದು. ಸರ್, ಈಗ ಮುಂದೆ ನೀವು ನೇತ್ರದಾನ ಮಾಡ್ಬೇಕಂತ ಹೇಳ್ಬಿಟ್ಟು ಇನ್ನು ಉಳಿದಿರ್ತಕ್ಕಂಥವರಲ್ಲಿ ಯಾವ ರೀತಿಯಾಗಿ ಕೋರ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ ಸರ್? ನೇತ್ರದಾನ ಒಂದು ಶ್ರೇಷ್ಠ ದಾನ ಆಗುತ್ತೆ. ಹೆಂಗಂತ ನೇತ್ರದಾನ ಮಾಡಿದ್ರೆ ಇನ್ನೂ ಉಳಿದವರಿಗೆ ಅಂದರಿಗೆ ಕಣ್ಣು ಸಿಗ್ತಾವೆ. ಅವ್ರು ಇನ್ನೂ ಜಗತ್ತೇ ನೋಡಿರಲ್ಲ, ಜಗತ್ತೊಳಗೆ ಬಣ್ಣ ಹೇಗಿರ್ತಾವೆ ಅನ್ನೋದು ಏನೂ ಗೊತ್ತಿರಲ್ಲ. ಅಂಥವ್ರಿಗೆ ನಾವು ಕಣ್ಣು ದಾನ ಮಾಡಿದ್ರೆ ನಮ್ಮಿಂದ ಅವರು ನೋಡ್ತಾರ ಅನ್ನೋ ಒಂದು ಅಭಿರುಚಿಯಿಂದ ನಾವು ದಾನ ಮಾಡೋಕ್ಕೆ ಇನ್ನೂ ಜಾಸ್ತಿ ಜನರಿಗೆ ಪ್ರೇರೇಪಣೆ ಕೊಡ್ತೀವಿ. ಅದೇ ರೀತಿಯಾಗಿ ಸರ, ಈಗ ಸಾವೇ ಬರೆದಿರೋ ವಯಸ್ಸಿನಲ್ಲಿ ಜನಗಳು ಸಾಯ್ತಾ ಇದ್ದಾರೆ. ಅವರು ಆಸೆ ಆಕಾಂಕ್ಷೆಗಳು ಇನ್ನೂ ಏನೇನೋ ಕನಸುಗಳು ಕಟ್ಕೊಂಡಿರ್ತಾರೆ. ಆದರೆ ವಿಧಿ ಅನ್ನೋದೊಂದು ಇದೆಯಲ್ಲ ಸರ್, ಯಾವ ರೀತಿ ಈಗ ಅಪ್ಪವ್ರಿಗೆ ಯಾವ ರೀತಿ ಸಾವು ತಂತು ಆ ರೀತಿ ಹಿಂದೆ ನಾಳೆ ನನಗೆ ನಿಮಗೆ ಎಲ್ಲರಿಗೂ ಬರ್ಬೋದು. ಅದಕ್ಕೆ ನಾವು ನಿಂತು ನೋಡ್ಲಿಕ್ಕೆ ಆಗದಿರೋದನ್ನು ನಮ್ಮ ಕಣ್ಣನ್ನು ಇನ್ನೊಬ್ಬರಿಗೆ ದಾನ ಮಾಡಿ ಅವ್ರ ಮುಖಾಂತರ ನಾವು ಇನ್ನೂ ಪ್ರಪಂಚವನ್ನು ಇನ್ನೂ ಸ್ವಲ್ಪ ದಿನ ನೋಡ್ಬೋದಲ್ಲ ಅನ್ನೋ ಒಂದು ಕುತೂಹಲದಿಂದ ನಾವು ಈ ಕಣ್ಣು ಡೊನೇಟ್ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ. ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳ್ಬೇಕಂತ ಹೇಳಂದ್ರೆ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದಂತ ಅಂಥ ವ್ಯಕ್ತಿತ್ವದವರು. ಅಂಥವ್ರನ್ನ ನಾವು ರೂಢಿಸ್ಕೊಂಡು ಅವರ ಒಂದು ಮಾರ್ಗದರ್ಶನದೊಳಗೆ ನಾವು ಅವ್ರಂಗನ ದಾನ ಧರ್ಮ ಮಾಡಿದ್ರೂ ಮಾಡ್ಕೊತ ಹೋಗ್ಬೇಕಂತ ಎಲ್ಲರಿಗೂ ಕೇಳ್ಕೊತೀನಿ. ಸರ್, ಯಾರ ನೇತೃತ್ವದಲ್ಲಿ ಈ ಎಲ್ಲ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರಿ ಸರ್? ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಯಾರು ಸರ್? ಈ ನೇತೃತ್ವವನ್ನು ವಹಿಸಿದವ್ರು ಅಂತ ಹೇಳಂದ್ರೆ ಇಲ್ಲೊಬ್ಬ ಮಹಂತೇಶ್ ಬಂಡಿ ಅಂತ, ಮತ್ತು ಅಲ್ಲೊಬ್ಬ ಶಾಂತಕುಮಾರ್ ಶಾಂತಿಗೆರೆ ಅಂತ, ಇವರಿಬ್ಬರು ಯುವಕರು ಏನೇ ಆಗಲಿ ಬರಲಿ ಹೋಗಲಿ ಅಂತೇಳಂತ ಮೈ ಮೇಲೆ ತೊಗೊಂಡು ಮಾಡಿದವ್ರು ಅವರಿಬ್ಬರು. ಉಳಿಕೆದವ್ರು ನಾವೆಲ್ಲ ಸಪೋರ್ಟ್ ಕೊಟ್ಟವ್ರು ಅವರಿಗೆ. ಇಷ್ಟೇಳಿ ಅವ್ರ ವಯಸ್ಸಿನಲ್ಲಿ ನಮ್ಕಿಂತ ಚಿಕ್ಕವರಾದರೂ ಕೂಡ ಇವರು ದೊಡ್ಡ ಪ್ರಮಾಣದಲ್ಲಿ ಒಂದು ದೊಡ್ಡದಾದಂಥ ಒಂದು ವಿಚಾರವನ್ನು ಮಾಡಿದರು. ಆ ವಿಚಾರವನ್ನು ತಂದು ನಮ್ಮ ಫ್ರೆಂಡ್ ಆದಂಥ ಮಾಂತೇಶಿಗೆ ತಿಳಿಸಿದರು. ಇವರು ನಮ್ಮ ಎಲ್ಲ ಸ್ನೇಹಿತರ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಇಲ್ಲ ನಾವೆಲ್ಲ ಈ ಥರ ಮಾಡೋಣ ಅಂದಾಗ ಅಮೀನ್ಗಢದಲ್ಲಿ ಸ್ನೇಹಿತರೆ ಸುಮಾರಾಗಿ 100ಕ್ಕೂ ಹೆಚ್ಚು ಜನರು ಇವತ್ತಿನ ಮಟ್ಟಿಗೆ ಕಣ್ಣು ಡೊನೇಟ್ ಮಾಡಲು ಮುಂದಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಅಪ್ಪು ಆಶೀರ್ವಾದ ಯಾವಾಗಲೂ ಇರಲಿ ಅಂದ್ಬಿಟ್ಟು ಅಪ್ಪು ಅವ್ರಿಗೆ ಸರ್, ಈಗ ಇರ್ತಕ್ಕಂಥ ತರುಣರಲ್ಲಿ ಆಗಿರ್ಬೋದು, ಮಹಿಳೆಯರಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಉತ್ಸಾಹವನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ರಿ ಸರ್ ತಾವು? ನಮ್ಮದೇನಿಲ್ಲ ಇದರಲ್ಲಿ, ಎಲ್ಲ ಅಪ್ಪುಸರದ ಎಲ್ಲ ಇದರಲ್ಲಿ ಉತ್ಸಾಹ ತುಂಬಲಿಕ್ಕೆ ನಮ್ಮ ಕಡೆಯಿಂದ ಏನಿಲ್ಲ. ನಾವು ಎಷ್ಟು ಪ್ರಯತ್ನ ಮಾಡಿದ್ವಿ, ಕೆಲವಿಷ್ಟು ಸ್ವಪ್ರಯತ್ನದಿಂದನೂ ಜನರು ಹೆಸರು ಕೊಟ್ಟು ನಮ್ದು ಇದನ್ನು ಮಾಡಿರಿ, ನಾವು ಯಾರಿಗೂ ಕೇಳಿಲ್ಲ. ಸ್ವಪ್ರಯತ್ನದಿಂದ ಜನರು ಬಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬಂದು ಹೆಸರು ಕೊಟ್ಟು ತಮ್ಮ ನೇತೃದಾನಕ್ಕೆ ಮುಂದಾಗಿ ಹೆಸರು ಕೊಟ್ಟರು. ಅದು ಯಾವುದೇ ರೀತಿಯಲ್ಲೂ ಕೂಡ ಅವರ ಮನವೊಲಿಸ್ತಕ್ಕಂಥ ಪ್ರಯತ್ನ ಆಗಿಲ್ಲ ಸರ್. ಇಲ್ಲಿ ಸ್ವಯಂ ಪ್ರೇರಿತವಾಗಿ ಅವರೇ ಸ್ವಯಂ ಪ್ರೇರಿತವಾಗಿಯೇ ಕೊಟ್ಟಿದ್ದಾರೆ. ಎಲ್ಲರೂ ಯಾರೂ ಮನವೊಲಿಕೆ ಮಾಡಿಲ್ಲ ಇಲ್ಲಿ. ವೀಕ್ಷಕರೇ, ನೀವು ಕೇಳ್ಬೋದು, ಇಲ್ಲಿ ಯಾವುದೇ ರೀತಿಯಲ್ಲಿ ಮನವೊಲಿಸ್ತಕ್ಕಂಥ ಕೆಲಸ ಆಗಿಲ್ಲ. ಸ್ವಯಂ ಪ್ರೇರಿತವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರೇರಣೆಯಿಂದ ನಾವು ನೇತ್ರದಾನವನ್ನು ಮಾಡಿ ಜಗತ್ತಿನ ಅಂಧರಿಗೆ ಬೆಳಕಾಗಬೇಕು ಅಂತಕ್ಕಂಥ ಒಂದು ಕನಸನ್ನು ಹೊತ್ತು ಬಂದಿರತಕ್ಕಂಥದ್ದು ಇಲ್ಲಿ ಜನ. ಸರ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಅವ್ರು ಹಾಕಿಕೊಟ್ಟ ದಾರಿಲಿ ನಡಿಬೇಕು ಅಷ್ಟೇ. ಅಂಧರಿಗೆ ಸ್ವಯಂ ಪ್ರೇರಿತವಾಗಿ ಕಣ್ದಾನ ಮಾಡಿದರೆ ಅವರು ಜಗತ್ತು ನೋಡ್ತಾರೆ. ಇದರಿಂದ ಅಪ್ಪು ಸರ್ ಮಾಡಿದಂಥ ಒಂದು ಮಹತ್ ಕಾರ್ಯಗಳನ್ನು ನೆನೆಸ್ಕೊಂಡು ಅವರು ಸದಾಕಾಲ ನಮ್ಮ ಹೃದಯದಲ್ಲಿ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನು ಸ್ಫೂರ್ತಿದಾಯಕವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ನಡೆದಿರ್ತಕ್ಕಂಥ ಒಂದು ದಾರಿಯಲ್ಲಿ ನಡೆದು ನಾವು ಜಗತ್ತಿನಲ್ಲಿ ಬೆಳಕಾಗಿ ಮಿನುಗಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಭಜಂತ್ರಿ ಜೊತೆ ಹನುಮಂತ ಐಹೊಳೆ, ಸ್ಟಾರ್ ಫೋಕಸ್ ಕನ್ನಡ ನ್ಯೂಸ್, ಬಾಗಲಕೋಟೆ.